ಹೆಗ್ಗಡ ದೇವನಕೋಟೆ ತಾಲೂಕಿನ ಅಂಬೇಡ್ಕರ್ ಭವನದ ಆವರಣದಲ್ಲಿ ಟೀಮ್ ವನಸಿರಿ ವತಿಯಿಂದ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾವಳಿ ನಡೆಸಲಾಯಿತು. ಪಂದ್ಯಾವಳಿಯನ್ನು ಹಿರಿಯ ಪತ್ರಕರ್ತ ಬಸವರಾಜ್ ರವರು ರೈಡ್ ಮಾಡುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ದಸಂಸ ಸಂಚಾಲಕ ಚ ಶಿವಕುಮಾರ್, ಜೀವಿಕಾ ಉಮೇಶ್, ಬಿಜೆಪಿ ಮುಖಂಡ ಶಂಕರೇಗೌಡ, ಎಚ್.ಬಿ. ಬಸವರಾಜ್, ಅಕ್ಬರ್ ಪಾಷಾ ಚನ್ನಕೋಟೆ, ಅರವಿಂದ, ದೇವಸುಂದರ್, ವಿನಯ್, ಎಡತೊರೆ ಮಹೇಶ್, ಮಾಲಾರ ಮಹದೇವ ಸ್ವಾಮಿ ಮುಂತಾದವರು ಭಾಗವಹಿಸಿ ಆಟಗಾರರಿಗೆ ಶುಭ ಕೋರಿದರು. ವರದಿ ಮಾಲಾರ ಮಹದೇವ ಸ್ವಾಮಿ. ಬೋನಸ್